ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು ಕೊರೋನಾ ಸೀಕದ ಬಗೆಟ್ ಭಾರಿ ಜಾಗ್ರತೆ ದಕ್ಷಿಣ ಕನ್ನಡ ಬಕ ಒಡಿಪು ಜಿಲ್ಲೆಡ್ ಜಿಲ್ಲಾಧಿಕಾರಿಲೆಡ್ ಬೇತೆ ಬೇತೆ ಜಾಗಿಲೆಗ್ ಭೇಟಿ ಮಾಸ್ಕ್ ಪಾಡನಿನಕ್ಲೆಗ್ ದಂಡ ಪೊಂಜು ಬೊಗ ಜೋಕ್ಲೆನ ಅಭಿವೃದ್ಧಿ ಇಲಾಖೆ ಬೊಕ ಶಿಶು ಅಭಿವೃದ್ಧಿ ಯೋಜನೆ ಕುಡ್ಲದ ಒಟ್ಟು ಸಿರಿಗಿಡ್ ಪಾಂಡೇಶ್ವರಡು ಶಿಶು ಪೋಷಣಾ ಮಾಹಿತಿ ಕಾರ್ಯಕ್ರಮ ಕೊರೋನಾ ಇಂಜೆಕ್ಷನ್ ಎಂಚಿತ್ತಿ ಗಂಭೀರ ಸಂಗತಿಯನ್ನು ವಿಧಾನಮಂಡಲೋಡು ಚರ್ಚೆ ಮಲ್ಪಲೆ ಸಿಡಿಗಾದ ರಡ್ಡು ದಿನ ಸದನದ ಚರ್ಚೆ ಹಾಳು ಸರಿಯತ್ತು ಒಡಿಪುಡು ರಾಜಶೇಖರ ಮಲಾಲಿ ಸರಿಯಾದ ವ್ಯವಸ್ಥೆ ತೋಂದೆ ಬೋರನ ಪಾಯಡು ಕಡಬದ ಸಾರತ್ತ ಒರ್ಮನತ್ತ ಎಲ್ಪತ್ತ ಎನ್ಮೈತ ನೀಡಿದ ಟಾಂಕಿ ಒಂಜಾ ಸಜ್ಜಿ ಮಲ್ಪಾಲೆ ಇಜ್ಜ ಅಪಾಯಡ್ದುಂಬು ದೆಪ್ಪಾಲೆ ಸಾರ್ವಜನಿಕರನ್ನ ಒತ್ತಾಯ. ಇತ ವಾರ್ತೆದ ವಿವರ ಕೊರೋನಾ ಸಿಕ್ ಹೆಚ್ಚೊಂದು ಪುಣೆಡ್ದವರ ಸರ್ವೇರ್ಲ ಕಡ್ಡಾಯವಾದ ಮಾಸ್ಕ್ ಪಾಡೋಡು ಸಾಮಾಜಿಕ ಅಂತರ ಕಾತನೋಡೊಂದು ಜಿಲ್ಲಾಧಿಕಾರಿಲು ಇತ್ತದ ದಕ್ಷಿಣ ಕನ್ನಡ ಜಿಲ್ಲೆಡ್ ಜಾಗೃತಿ ಪನೊಂದುಲ್ಲೇರು ಅಂಗಡಿ ಶಾಪಿಂಗ್ ಮಾಲ್ ಲೆಡ್ ಮಾಸ್ಕ್ ದಂತೆ ವ್ಯವಹಾರ ನಡ್ತೊಂದು ಪುಣೆಡ್ದವರ ಅಂಗಾರೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಆ ಜಾಗಿಲೆಗ್ ಭೇಟಿ ಕೊಡ್ದು ದಂಡ ಪಾಡ್ದೇರು. ಕೊರೋನಾ ಹೆಚ್ಚೊಂದು ಪುನೆಡ್ದಾವರ ಮಾತಿರ್ಲ ಕಡ್ಡಾಯವಾದ ಮಾಸ್ಕ್ ಪಾಡಡು ಸಾಮಾಜಿಕ ಅಂತರ ಕಾತನೊಡೊಂದು ಜಾಗೃತಿ ಮೂಡಾಯರೆ ಜಿಲ್ಲಾಧಿಕಾರಿಲೆ ಕುಡ್ಲನಗರದ ಬೇತೆ ಬೇತೆ ಕಡೆಟ್ಟು ಪೋದು ಜಾಗೃತೆ ಪನಂದುಲೇರು ಅಂಗಾರೆಲ ಹೆಚ್ಚಿನ ಕಡೆಟ್ಟು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ.ವಿ. ರಾಜೇಂದ್ರ ಮಾಸ್ಕ್ ಪಾಡಂದನಕ್ಲೆಗ್ ಜಾಗ್ರತೆ ಪಂಡದು ಅಂಗಡಿ ಯಜಮಾನರು ಶಾಪಿಂಗ್ ಮಾಲ್ ದಕ್ಲೆಗ್ ಭಾರಿ ದಂಡ ಪಾಡ್ದೇರು 1,500 ರೂಪಾಯಿ ಮುಟ್ಟ ದಂಡ ಪಾಡಿಯರು. ಪೆಟ್ರೋಲ್ ಪಂಪ್ ಒಂಜಕ್ಕೆ ಜಿಲ್ಲಾಧಿಕಾರಿಲು ಪೋಯಿನ ಪೊರ್ತುಡು ಮಾಸ್ಕ್ ಪಾಡಂದೆ ಜಿಲ್ಲಾಧಿಕಾರಿಲೇ ವಾದ ಮಲ್ತನ ಕಾರಣ ಪೊಲೀಸರು ಪೆಟ್ರೋಲ್ ಪಂಪುಡು ಬೇಲೆ ಮಲ್ತೊಂದಿತ್ತಿನ ಒರಿಯನ್ನು ಲೆತ್ತೊಂದು ಕೊನೆಯರು ಕೊರೋನಾ ಬಗೆಟ್ ಜನಜಾಗೃತಿ ಮೂಡಾವಡು ಆಂಡ ಅಪರಾಧಿನಂಚ ಕೊನೆಯರ ಬಲ್ಲಿಂದು ಸಾರ್ವಜನಿಕರು ದೂರ್ತಿರು. ಮನೆಯಲ್ಲಿ ಯಾರು ಇಲ್ಲ, ತಂದೆ ತಾಯಿ, ಮತ್ತೆ ಅವರ ಆರೋಗ್ಯ ಕಾಪಾಡೋದು ನಿನಗೆ ಇದರೊಳಗಡೆ ಇಲ್ವಾ? ನೀನು ಕೊರೋನಾ ಆಯ್ತಪ್ಪ, ಮಾಸ್ಕ್ ಹಾಕೋಬೇಕೋ ಬೇಡವೋ? ಮಾಸ್ಕ್ ಹಾಕೋಬೇಕು, ಮತ್ತೆ ಯಾಕೆ ಹಾಕಿಲ್ಲ? ಊಟ ಅಲ್ಲಿ ಮಾಡಿ ಬಂದಿರೋದು ಇಲ್ಲಿ ಇಟ್ಕೋಬೇಕಲ್ವಾ ಮಾಸ್ಕ್? ನೀನು ಎಲ್ಲಿ ಇಟ್ಟಿದ್ಯಾ ಮಾಸ್ಕ್? ಗಾಡಿಯಲ್ಲಿ ಇಟ್ಟು ನೀನು ಇದಕ್ಕೆ ಊಟಕ್ಕೆ ಹೋಗಿದ್ಯಾ ನೀನು? ಮಾಡ್ಕೊಳ್ಳಿ ಏನು ಅಷ್ಟು ಸಿಟ್ಟು ಏನು ನಿಮಗೆ? ಏನಿಲ್ಲ ನಮಗೆ ಮಾಸ್ಕ್ ಊಟ ಮಾಡಿ ಬಂದ್ರೆ ನಾವೆಂತ ಮಾಡಿ ಬೆಂಗರೆಡು ಜಾಗೃತಿ ಮೂಡಾಯರ ವೈದ್ಯನ ಆರೋಗ್ಯ ಇಲಾಖೆ ಅಧಿಕಾರಿ ಒರಿ ಮಾಸ್ಕ್ನ ಮೂಂಕುದ ತಿರ್ತು ಪಾಡ್ದಿತ್ತಿರು ಒಂದು ಮಾಸ್ಕ್ ಇತ್ತಂಡಲ ಕಾನೂನು ಮೀರ್ನಂಚ ಆಪುಣಂದು ಜನಕರು ಅಭಿಪ್ರಾಯ ತೆರಿಪಾದಿರು. ಬೆಂಗರೆಡು ಆರೋಗ್ಯ ಇಲಾಖೆದ ಕೂಟ ಒಂಜಿ ಅಂಗರೆ ಮಾಸ್ಕ್ ಪಾಡನ್ಲೆ ಸಾಮಾಜಿಕ ಅಂತರ ಕಾತೊನ್ಲೆಂದು ಜಾಗೃತಿ ಮೂಡಾದಂಡು ಅಧಿಕಾರಿಲು ತತ್ತೆರ್ನ ಅಕ್ಲೆಗ್ಲ ದಂಡ ಪಾಡುಂದು ಜನಾಭಿಪ್ರಾಯ ಮೂಡ್ದುಂಡು. ಸರ್ಕಾರ ಜಿಲ್ಲಾಡಳಿತ ಆರೋಗ್ಯ ಇಲಾಖೆಲು ಏತೆ ಕಟ್ಟುನಿಟ್ಟದ ಕ್ರಮತೆ ತೊಂಡಲ ಸಾರ್ವಜನಿಕರು ಕೊರೋನಾ ನಿಯಮ ಪಾಲನೆ ಮಲ್ತೊಂದಿಜ್ಜರು ಅಂಚಾದ ಒಡಿಪು ಜಿಲ್ಲಾಧಿಕಾರಿ ಜಗದೀಶ್ ಜಿಲ್ಲೆಡೊರ್ಮಿಡ್ ಸಂಚಾರಿ ಕೊರೋನಾ ಮಾರ್ಗಸೂಚಿ ಪಾಲನೆ ಮಲ್ಪಂದಿನ ಸಾರ್ವಜನಿಕರಿಗೆ ಬೊಕ್ಕ ಬಸ್ ಕಂಡಕ್ಟರ್ಲೆಗ್ ದಂಡ ಪಾಡ್ದು ಜಾಗ್ರತೆ ಪಂತೆರು. ಒಡಿಪು ಜಿಲ್ಲೆಡ್ಲ ಕೊರೋನಾ ಸಿಕ್ ತಡೆಪುನ ಬಗೆಟ್ ಭಾರಿ ಜಾಗೃತಿ ಕ್ರಮ ತೆತ್ತೊಂದಿರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಲಂಚನೆ ಒಡಿಪು ಜಿಲ್ಲಾಧಿಕಾರಿ ಜಿ ಜಗದೀಶ್ ಜಿಲ್ಲೆ ದೊರ್ಮಿಡ್ ಜಾಗೃತಿ ಮೂಡಾಯರೆ ಪಿದಾಡ್ತಿರು ಸರ್ಕಾರ ಜಿಲ್ಲಾಡಳಿತ ಆರೋಗ್ಯ ಇಲಾಖೆಲು ಏತೆ ಕಟ್ಟುನಿಟ್ಟಿದ ಕ್ರಮ ದೆತ್ತೊಂಡಲ ಸಾರ್ವಜನಿಕರು ಕೊರೋನಾ ನಿಯಮ ಪಾಲನೆ ಮಲ್ತೊಂದಿಜ್ಜಿರು ಅಂಚಾದು ಒಡಿಪು ಜಿಲ್ಲಾಧಿಕಾರಿ ಜಗದೀಶ್ ಜಿಲ್ಲೆ ದೊರ್ಮೆಡು ಸಂಚಾರಿ ಕೊರೋನಾ ಮಾರ್ಗಸೂಚಿಗಳನ್ನು ಪಾಲನೆ ಮಲ್ಪಂದಿನ ಸಾರ್ವಜನಿಕರಿಗೆ ಬೊಕ್ಕ ಬಸ್ ಕಂಡಕ್ಟರ್ಲೆಗ್ ದಂಡ ಪಾಡ್ದು ಜಾಗ್ರತೆ ಪಂತೆರು ಅಂಗಡಿ ಮಾಲ್ ಲೆಗ್ ಪೋದು
ಮಾಸ್ಕ್ ದಾಂತಿನವಲು ದಂಡ ಪಾಡ್ದು ಕಠಿಣವಾದ ಜಾಗೃತಿ ಪಂಡೇರು. ದೇಶದೊರ್ಮೆಡು ಕೊರೋನಾ ಹೆಚ್ಚೊಂದುಂಡು ಕರಿನ ವರ್ಷ ಒಂದುವೇ ಪೊರ್ತು ಲಾಕ್ಡೌನ್ ಆದು ಆಯ್ನ ಕಷ್ಟ ನಷ್ಟದ ಬಗೆಟ್ ಜನಕ್ಲೆಗ್ ಎಡ್ಡೇನ ಮನಸ್ಸಿಡು ಉಂಡು. ಅಂಚಾದು ಒಂದು ಸಾರ್ವಜನಿಕರಿಗೆ ಜಿಲ್ಲೆ ದೊರ್ಮೆಡು ಜಾಗೃತದ ಘಂಟೆ ಆದುಂಡು. 5,000 ದಂಡ ಹಾಕಿವ್ರಿಗೆ. 5,000 ಪ್ಲಸ್ 400 4 ಜನ ಇದ್ದಾರೆ. ಅಂಗಡಿಗೆ ಏನ್ ಹಾಕೋದ್ ದಂಡ ಇದೆ ಗವರ್ಮೆಂಟ್ ಆರ್ಡರ್ ಪ್ರಕಾರ ಅದನ್ನ ಹಾಕಿ 4 ಜನರಿಗೆ ಬೇರೆ ಹಾಕಿ. ಸುಮ್ಮನೆ ಕೈಯಲ್ಲಿ ಇಟ್ಕೊಳ್ಳೋದಲ್ಲ, ಮಾಸ್ಕ್ ಹಾಕೋಬೇಕು. ಬಹಳ ಸೀರಿಯಸ್ ಇದೆ, ಎರಡನೇ ಹಂತದಲ್ಲೇ ಬಹಳ ಜೋರಿದೆ. ನೋಡ್ರಿ ಮಾಸ್ಕ್ ಪೊಂಜು ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆ ಬೊಕ್ಕ ಶಿಶು ಅಭಿವೃದ್ಧಿ ಯೋಜನೆ ಕುಡ್ಲದ ಒಟ್ಟು ಸೇರಿಗೆಡು ಬುಧವಾರ ಪಾಂಡೇಶ್ವರದ ಜಿಲ್ಲಾ ಪಂಚಾಯತ್ ಶಾಲೆಡ್ ಶಿಶು ಪೋಷಣ ಮಾಹಿತಿ ಕಾರ್ಯಕ್ರಮ ನಡೆತಂಡು. ಕುಡ್ಲ ಮಹಾನಗರ ಪಾಲಿಕೆದ 45ನೇ ಬಂದರ ವಾರ್ಡ್ ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಗುರ್ಕಾರ್ಮೆ ವಹಿಸಿದ ಕಾರ್ಯಕ್ರಮನು ಉದಿಪನ ಮಲ್ತೇರು. ಪೊಂಜು ಬೊಕ್ಕ ಜೋಕ್ಲಿನ ಅಭಿವೃದ್ಧಿ ಇಲಾಖೆ ಬೊಕ್ಕ ಶಿಶು ಅಭಿವೃದ್ಧಿ ಯೋಜನೆ ಕುಡ್ಲದ ಒಟ್ಟು ಸೇರಿಗೆಡು ಬುಧವಾರ ಪಾಂಡೇಶ್ವರದ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡ್ ಶಿಶು ಪೋಷಣ ಮಾಹಿತಿ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. 45ನೇ ಪೋರ್ಟ್ ವಾರ್ಡ್ದ ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಗುರ್ಕಾರ್ಮೆ ವಹಿಸಿದ ಕಾರ್ಯಕ್ರಮನು ಉದಿಪನ ಮಲ್ತ್ಯರು. ಅಬ್ದುಲ್ ಲತೀಫ್ ಫಾತಿರ್ದು ನಮ್ಮ ಭಾಗ್ಯವಂತಿರು ಮಾತಾ ಜಾತಿ ಧರ್ಮದಕ್ಲು ಭೇದ ಭಾವದಂತೆ ಅಂಗನವಾಡಿ ಕಾರ್ಯಕರ್ತೆರು ತೂವೊಂದುಲ್ಲೇರು. ಒವ್ವೆ ಫುಡ್ ಉಪ್ಪಡು ಎಡ್ಡಂತಿನೇನೆ ಜೋಕ್ಲೆ ಕೊರಿಯರೆ ಇಲಾಖೆ ತೂವೊಂದುಂಡು. ನಿಕ್ಲೆರ್ದಲ ಎಡ್ಡೆ ರೀತಿಯ ಮಕ್ಕಳು ಜೋಕ್ಲೆನು ತೂವೊಂದುಲ್ಲೇರಂದು ಪಂಡೇರು. ನಮ್ಮಲ್ಲಿ ಎಲ್ಲ ಧರ್ಮದ ಎಲ್ಲ ಸಹೋದರ ಬಾಂಧವದ ನಾವು ಯಾವಾಗಲೂ ಇರ್ತೇವೆ. ನಮಗೆ ಕೆಲವು ಹೆಸರು ನಾವು ತುಳುವರು ಎಲ್ಲ ಹೇಳುವಾಗ ಎಲ್ಲರ ಮೇಲೆ ದೇವರ ಅನುಕೂಲ ಇದ್ದವು. ಆದ ಕಾರಣ ನನ್ನೆಲ್ಲ ಸಹೋದರ ತಾಯಿಯರಿಗೆ ಹೇಳುವುದೇನಿದ್ರೆ, ಇವತ್ತು ನಿಮ್ಮ ಮಕ್ಕಳಿಗೆ ಕೊಡುವ ಯಾವುದೇ ಫುಡ್ ಮೇಲೆ ನೀವು ಎಲ್ಲಿ ಸಹ ಡೌಟ್ ಇಡಬೇಡಿ. ನನ್ನಲ್ಲಿ ಒಬ್ಬರು ಫೋನ್ ಮಾಡಿ ಲಾಸ್ಟಲ್ಲಿ ಕೇಳಿದ್ದಾರೆ, ಒಂದು ಫ್ಲ್ಯಾಟ್ ಸುಭಾಷ್ ನಗರ ಶಾಲೆದಾಗಲು ಫೋನ್ ಬಂತಂದುಲ್ಲೇ ಅದೇ ಫುಡ್ ಕೂಡ ತೆಗೆಸಿ ಫುಡ್ ಅವು ತಿನ್ನೋಡು ಬಂದ ಕಂಡೀಷನ್ ಉಂಟ ಅಕ್ಕಲು ಓಂಡ್ ಆಗಿ ಉಲೈಟ್ ಬೇತ ಪಾಡ್ದು ಕೊಡ್ತಿರ್ತೇನೆ ನಾನು. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಮಗುವಿಗೆ ನಿಮಗೆ ಕೊಡೋ ಮೊದಲು ಆ ಟೀಚರ್ ಅದು ತಿಂದು ನಿಮಗೆ ಕೊಡೋದು, ಜೀವ ಹೋಗೋದ್ರ ಮೊದಲು ಅವ್ರಿಗೆ ಹೋಗ್ತದೆ ಮತ್ತೆ ನಿಮ್ಮದು ಹೋಗುವಂತೆ. ಈ ನಂಬಿಕೆ ಮೇಲೆ ನಾವು ಇರುವಂತೇವೆ. ನೀವು ಈ ವಿಶ್ವಾಸವನ್ನು ಬಿಡಬೇಕು. ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ನೀವು ನೋಡೋದಕ್ಕಿಂತ ಜಾಸ್ತಿ ಇಂಥವ್ರು ನೋಡ್ತಾ ಇದ್ದಾರೆ. ಅಂಗನವಾಡಿ ಕಾರ್ಯಕರ್ತರಾಗಲಿ, ಇಂಥ ಹಾಸ್ಪಿಟಲ್ನ ಸಿಸ್ಟರ್ಸ್ ಆಗಲಿ, ನಮ್ಮ ಇಲಾಖೆಯವರಾಗಲಿ. ಪತಂಜಲಿ ಯೋಗ ಶಿಕ್ಷಣ ಸಮಿತಿದ ಜಿಲ್ಲಾ ಸಂಯೋಜಕರ ಬೊಕ್ಕ ವೃತ್ತಿಪರ ಶಿಕ್ಷಣ ಮುಖ್ಯಸ್ಥರು ಪ್ರಸಾದ್ ಕುಲಾಲ್ ಸಿದ್ದಕಟ್ಟೆ ಮಾಹಿತಿ ಕೊಡ್ದು ತೆನಸುಗು ಉಪ್ಪು ಸರಿ ಜೀಂದು ಪಂಡ ಅವೇನು ಪನಿಯರೆ ಲಕ್ಕದುಂತೋಡು. ನಮ್ಮ ಮನಸ್ಸಿಡಿ ದೀಪುಣ್ಯತ್ತು ಮನಸ್ಸಿಡು ದೃಢತೆ ಕಮ್ಮಿ ಆಯ್ರೆ ಬಲ್ಲಿ ನಮ್ಮ ಮನಸ್ಸನ್ನು ಪೋಡಿಪಾದು ದೀತ ಮನಸ್ಸಿಡು ರಡ್ಡು ನಮೂನೆ ನಿಲೆ ಉರ್ದುಂಡು ಅಂಚ ಆಯ್ರೆ ಬಲ್ಲಿಂದು ಪಂಡಿರು. ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಏನಾದರೂ ನಮಗೆ ಸರಿಯಾಗದ್ದನ್ನು ಮಾಡಿದಾಗ ಆ ಮಕ್ಕಳಿಗೆ ನಾವು ಬೈದು ಬಿಡ್ತೇವೋ, ಹೊಡೆದು ಬಿಡ್ತೇವೋ, ಏನೋ ಒಂದು ಮಾಡಿಬಿಡ್ತೇವೆ. ಮಕ್ಕಳು ಆ ಮಾತು ನೀವು ಬೈದತ್ತಿರ್ಬೋದು ಅಥವಾ ಮಕ್ಕಳು ನೀವು ಹೊಡೆದತ್ತಿರ್ಬೋದು. ಆ ಹೊಡೆದ ಮಾತು, ಹೊಡೆದ ಪೆಟ್ಟಿರ್ಬೋದು, ಬೈದ ಮಾತು ಇರ್ಬೋದು, ಅವುಗಳನ್ನು ಕ್ಯಾಪ್ಚರ್ ಮಾಡ್ಬೋದು. ಯಾವತ್ತಾದರೂ ಒಂದು ದಿವಸ ನೀವು ಅದೇ ತಪ್ಪನ್ನು ಮಾಡಿದಾಗ ನಿಮಗೆ ರಿಟರ್ನ್ಸ್ ಹೇಳ್ತಾರೆ. ಆವಾಗ ನಿಮ್ಮ ಮನಸ್ಸಿಗೆ ಆಗ್ತದೆ, ನನಗೆ ನನ್ನ ಮಗ ಬೈದಲ್ಲ. ಪಾಂಡೇಶ್ವರ ಶಾಲೆದ ಮುಖ್ಯೋಪಾಧ್ಯಾಯರು ಶಾಲಿನಿ ವೈದ್ಯಕೀಯ ಬೊಕ್ಕ ಸಾಮಾಜಿಕ ಕಾರ್ಯಕರ್ತರು ಏನಪಯ್ಯ ಮೆಡಿಕಲ್ ಕಾಲೇಜದ ಡಾಕ್ಟರ್ ಸುಜಾತ, ಡಾಕ್ಟರ್ ಅಬೀದ ಪಾಂಡೇಶ್ವರ ವಲಯದ ಮೇಲ್ ಇಚಾರತ್ವವನ್ನು ಅನುಪಮ ಪಾಲ್ಪಡಿದಿದ್ದರು. ಪೊಲೀಸ್ ಇಲಾಖೆಡು ಎಡ್ಡೆ ಸೇವೆ ಸಂದಾಯನ ಒಟ್ಟು 115 ಜನಕ್ಲೆನು 2021 ಸಾಲದ ಮುಖ್ಯಮಂತ್ರಿ ಪದಕ್ಕೂ ಅಚಿತ್ತಿದ್ದೇರು. ನೆಟ್ಟು ಪೊಲೀಸರು ಅಧಿಕಾರಲಿತ್ತದ ದಕ್ಷಿಣ ಕನ್ನಡ ಜಿಲ್ಲೆಡ್ದು 5 ಮುಖ್ಯಮಂತ್ರಿ ಪದಕದೆ ತುನ್ನೆರೆ ಉಲ್ಲೇರು. ಪೊಲೀಸ್ ಇಲಾಖೆಡು ಎಡ್ಡೆ ಸೇವೆ ಸಂದಾಯಿನ ಪೊಲೀಸ್ ಅಧಿಕಾರಿಲು ಬೊಕ್ಕ ಪೊಲೀಸರಿಗೂ 2021 ಸಾಲದ ಮುಖ್ಯಮಂತ್ರಿ ಪದಕ ಗೊತ್ತು ಮಲ್ದೇರು. ಒಟ್ಟು 115 ಪೊಲೀಸರನ್ನು ಅಜತಿದಿತ್ತದು ಅವಿಟ್ಟು 5 ದಕ್ಷಿಣ ಕನ್ನಡ ಜಿಲ್ಲೆದಕ್ಕಲು ಉಲ್ಲೇರು. ಕುಡ್ಲಾ ಸಿಸಿಬಿ ವಿಭಾಗದ ಹೆಡ್ ಕಾನ್ಸ್ಟೇಬಲ್ ಅಬ್ದುಲ್ ಜಬ್ಬಾರ್ ಕೆ,
ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ದ ಹೆಡ್ ಕಾನ್ಸ್ಟೇಬಲ್ ನಯನ, ಬಂದರು ಸ್ಟೇಷನ್ದ ಹೆಡ್ ಕಾನ್ಸ್ಟೇಬಲ್ ಸುಜನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಸಿಡಿಆರ್ ವಿಭಾಗದ ಪೊಲೀಸ್ ಕಾನ್ಸ್ಟೇಬಲ್ ಸಂಪತ್ ಕುಮಾರ್, ಉಬರ್ ಪೊಲೀಸ್ ಸ್ಟೇಷನ್ದ ಪೊಲೀಸ್ ಕಾನ್ಸ್ಟೇಬಲ್ ಪ್ರವೀಣ್ ರಾಯ್ ಮುಕುಲು ಕರ್ತವ್ಯಡು ತೋಚಾಯಿನ ಸಾಧನೆಗಾದು ಮುಖ್ಯಮಂತ್ರಿ ಪದಕ ದೆತ್ತೊಂದೆರೆ ಉಲ್ಲೇರು. ಫೆಬ್ರವರಿ 22 ಮಡಿಕೇರಿ ನಿಡುಗಣೆ ಗ್ರಾಮದ ಮಹೇಂದ್ರ ರೆಸಾರ್ಟ್ ಕೈತಲ್ದ ಇಲ್ಲಡು ವಾಸಮಂತೊಂದಿತ್ತಿನ ಎಲ್ಪ ವರ್ಷದ ಪೊಂಜೂನ್ ಕೆಡ್ದು ಬಂಗಾರ್ ಬೊಕ ಕಾಸರಟ್ಟಾಯಿನ ಬೆದ್ರದ ಮೆಕ್ಯಾನಿಕಲ್ ಇಂಜಿನಿಯರ್ ಅನಿಲ್ ಪನ್ಪನಾಯನ್ ಮಡಿಕೇರಿ ಪೊಲೀಸರು ಪತ್ತದೇರು. 72 ಗ್ರಾಂ ಬಂಗಾರ 40,000 ರೂಪಾಯಿ ಬೊಕ ಬೈಕ್ನು ಪೊಲೀಸರು ಸ್ವಾಧೀನಗೂ ದೆತ್ತೊಂದೇರು. ಇಲ್ಲಡು ಒರ್ತಿಯ ಇತ್ತಿನ ಪೊಂಜೋನು ಕೆಡ್ದು ಕಾಸು ಬಂಗಾರ ರಟ್ಟಾದನ ಉರಿಯನು ಮಡಿಕೇರಿ ಪೊಲೀಸರು ಪತ್ತದೇರು. ಬೆದ್ರದ ಮೆಕ್ಯಾನಿಕ್ ಇಂಜಿನಿಯರ್ ಪದವಿ ಕಲ್ತದನ ಕಂಡು ಬೆದ್ರ ಬೊಕ್ಕ ಕುಡ್ಲದ ಬಂಗಾರು ಪದ್ದಾಯಿ ಅಂಗಡಿಲೆಗ್ ಮಾರ್ತನ 72 ಗ್ರಾಂ ಬಂಗಾರು ಬೊಕ್ಕ ಐಟಿತ್ತಿನ 40,000 ರೂಪಾಯಿನು ಕೆರಿಯರ ಗಲಸದಿನ ಅತ್ಯಾರ್ ಬೊಕ್ಕ ಮೋಟಾರ್ ಬೈಕ್ನು ಪೊಲೀಸರು ಸ್ವಾಧೀನೋಗು ತೆತ್ತೊಂದೆರು. ಫೆಬ್ರವರಿ 22 ಮಡಿಕೇರಿ ನಿಡುಗಣೆ ಗ್ರಾಮದ ಮಹೀಂದ್ರ ರೆಸಾರ್ಟ್ ಕೈತಲ್ದ ಇಲ್ಲಡ್ ವಾಸ ಮಲ್ತೊಂದಿತ್ತಿನ ಎಲ್ಪ ವರ್ಷದ ಪೊಂಜೋನು ಕೆರ್ದು ಪತ್ರಾಡಾತನ ಬಗೆಟ್ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಮಡಿಕೇರಿಡ್ ಕೇಸ್ ಪಾಡ್ದಿತ್ತೆರು. ಬೇತಿನೇ ತನಿಖಿತ ಕೂಟ ಕಟ್ಟದಿತ್ತೆರು. ಮಡಿಕೇರಿದ ಖಾಸಗಿ ರೆಸಾರ್ಟ್ಡು ಪಿದಾಯಿದ ಗುತ್ತಿಗೆ ಆಧಾರಡು ಕೆಲಸ ಮಲ್ತೊಂದಿತ್ತಿನ ಬೆದ್ರದ ಅನಿಲ್ ಪನ್ಪುನಾಯನ್ ಪತ್ತದ ವಿಚಾರಣೆ ನಡಪಾನಾಗ ಪೊಂಜೋಗು ಕರ್ಪದ ರಾಡ್ಡು ಪೆಟ್ಟುಪಾಡ್ದು ಕೆರ್ದು ಕಾಸ್ ಬಂಗಾರು ರಟ್ಟಾದನ ನಿಘಂಟಾತಂಡು. ವಿಧಾನಸಭೆ ಕಲಾಪತುಯಿನ ಕರ್ನಾಟಕದ ಜನಕಲು ಅದೃಷ್ಟದಾಂತಿನಕಲು ಸಿಡಿ ಇಚಾರ ಚರ್ಚೆ ಆನಾಗ ದಯಮಲ್ತದ ಸೀದಾ ಪ್ರಸಾರ ಮಲ್ಪನೆಯನ್ನು ಉಂತಾಲೆಂದು ಸಾಮಾಜಿಕ ಕಾರ್ಯಕರ್ತರು ರಾಜಶೇಖರ ಮಲಾಲಿ ಪಂತೆರು ಆರು ಒಡಿಪುಡು ಸುದ್ದಿಕುಟುಡು ಪಾತಿರಿಯರು. ಸಾಮಾಜಿಕ ಕಾರ್ಯಕರ್ತರು ರಾಜಶೇಖರ ಮಲಾಲಿ ಒಡಿಪುಡು ಸುದ್ದಿಕುಟೋಡ್ ಪಾತಿರ್ದು ವಿಧಾನಮಂಡಲದ ಕಲಾಪತುಯಿನ ಕರ್ನಾಟಕದ ಜನಕ್ಲಿಗೆ ಅದೃಷ್ಟ ಇಜ್ಜಿ ಸದನುಡು ಎನ್ನಪುದರ್ಲ ದುಂಬು ಬೈದಂಡು ಅಂಚಾದ ಕಡತೊಡ್ದು ಎನ್ನಪುದರ್ನ ದೆತ್ತುಪಾಡಿಯರೆ ವಿಧಾನಸಭಾ ಗುರ್ಕಾರ್ಲಿಗೂ ಓಲೆ ಬರುತ್ತೆ. ಸಿಡಿ ಕೇಸ್ನ ಇಡೀ ಸಿಬಿಐಗೂ ಒಪ್ಸಾಲೆ. ಈ ಕೇಸ್ಡ್ ಸಂತ್ರಸ್ತರಿಯರು ಏರ್ಲಾ ಸಂತ್ರಸ್ತರತ್ತು ಆ ಮಾತಾ ಪ್ರಶ್ನೆಗೆ ಸಿಬಿಐ ತನಿಖೆಡ್ದು ಉತ್ತರ ತಿಕ್ಕುಣುಂದ ಅರ್ಪಂಡಿರು. ಪೆಟ್ರೋಲ್ ಬೆಲೆ ಇರ್ತೆ ಕೊರೋನಾ ವ್ಯಾಕ್ಸಿನೇಷನ್ ಇಂಚಿತ್ತಿ ಗಂಭೀರ ವಿಚಾರದ ಬಗೆಟ್ ಸದನೊಡು ಪಾತಿರ್ಲಿ ಅವು ಬಿಡ್ದು ಸಿಡಿಗಾದ ಎದುರು ಪಕ್ಷಲು ರಡ್ಡು ದಿನ ಸದನ ಚರ್ಚೆ ಹಾಳು ಮಲ್ತದ ನಿಕ್ಲಿಗ್ ಪಾತಿರಿಯರ ಇಸೆ ಎಜ್ಜೆಂಡ ಎನಡಕೆಲ್ಲೇ ಎದುರು ಪಕ್ಷಲು ಸರ್ಕಾರದ ಕಿಬಿ ಕಿನ್ಕುನ ಕೆಲಸ ಮಲ್ಪಡ ಅಷ್ಪುರ್ದುಲ ಹೆಚ್ಚ ಸಿಡಿ ಉಂಡೊಂದು ಮಾಧ್ಯಮಡ್ದು ತೆರಿದೆ ಮಾತಾ ಸರಿಯಾದಿತ್ತಂಡ ರಾಜಕಾರಣಿಗಳು ದಾಯಪೊಡಿಯೋಡು ಏರೆ ಅವಡು ಸಂತ್ರಸ್ತರು ಎನ್ನಡೆ ಬತ್ತರಂಡ ಹೋರಾಟ ಮಲ್ಪುವೆ ಎನ್ನ ಇತಿಹಾಸ ನಿರ್ಮಲ ಉಂಡು ನಿಷ್ಠೆ ಬುಕ ಪ್ರಾಮಾಣಿಕತೆಟ್ ಬದುಕು ಸಾಗವೊಂದುಲ್ಲೆಂದು ರಾಜಶೇಖರ ಮಲಾಲಿ ಪಂಡಿರು. ಸಂಪೂರ್ಣ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿದರೆ ಯಾರ್ಯಾರು ಇದರಲ್ಲಿ ಷಡ್ಯಂತ್ರದಲ್ಲಿದ್ದಾರೆ, ಯಾರು ಹಿನ್ನೆಲೆಯಿದ್ದಾರೆ, ಯಾವ ಪತ್ರಕರ್ತರು ಏನೆಲ್ಲ ಪಾತ್ರ ವಹಿಸಿದ್ದಾರೆ, ಯಾವ ಚಾನಲ್ ಮುಖ್ಯಸ್ಥರು ಭಾಗವಹಿಸಿದ್ದಾರೆ ಎಲ್ಲ ಹೊರಗೆ ಬರುತ್ತೆ. ಯಾರು ಸಂತ್ರಸ್ತರು ಯಾರು ಸಂತ್ರಸ್ತರಲ್ಲ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದು CBI ತನಿಖೆ ಆದರೆ ಮಾತ್ರ. ಸದನದಲ್ಲಿ ಕ್ಷೇತ್ರದ ಅಭಿವೃದ್ಧಿಗಳಿದೆ, ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಕರೋನಾ ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡೋದು ಬಿಟ್ಟು ಹಲವಾರು ಇಲಾಖೆಗಳು ಭ್ರಷ್ಟಾಚಾರ ನಡೆದಿದೆ, ಅದು ಬಿಟ್ಟು ಸಿಡಿಗೋಸ್ಕರ ನಿನ್ನೆ 2 ದಿನ ಕಲಾಪ ಹಾಳು ಮಾಡಿದರು ವಿರೋಧ ಪಕ್ಷದವರು. ಅದು ನಾನು ಖಂಡಿಸ್ತೀನಿ. ಅವ್ರಿಗೇನು ವಿಷಯ ಇಲ್ಲ ನನ್ನನ್ನು ಕೇಳಿದ್ರೆ ನಾನಾದರೂ ವಿಷಯಗಳು ಹೇಳ್ತಿದ್ದೆ. ಅಂಥ ಪವಿತ್ರತೆ ಹೊಂದಿರತಕ್ಕಂಥ ಸದನದಲ್ಲಿ ಅವರವರು ಕ್ಷೇತ್ರ ಜನ ಆರಿಸಿ ಕಳಿಸಿರ್ತಾರೆ. ಸೊ ದಯಮಾಡಿ ಆ ಥರದ ವಿಚಾರಗಳನ್ನು ಬಿಟ್ಟು ಅಭಿವೃದ್ಧಿ ಪರವಾಗಿ ಅಥವಾ ಸರ್ಕಾರದ ಕಿವಿ ಹಿಂಡೋ ಕೆಲಸ ಮಾಡಬೇಕಂತ ಹೇಳಿ ವಿರೋಧ ಪಕ್ಷದವರಿಗೆ ನಿಮ್ಮ ಮೂಲಕ ಕೇಳ್ತೀನಿ ಸರ್. ಕುಟ್ಲದ ಶಕ್ತಿ ನಗರುಡುಪ್ಪನ ಶಕ್ತಿ ಸಮೂಹ ಸಂಸ್ಥೆಲನ ನಿಲೆಟ್ ಬಲಿದಾನ್ ದಿವಸ್ ಲೆಕ್ಕಡು ಇಸೇಸ ಉಪನ್ಯಾಸ ಕಾರ್ಯಕ್ರಮ ರೇಷ್ಮಾ ಮೆಮೋರಿಯಲ್ ಸಭಾಂಗಣೋಡು ನಡೆತಂಡ. ಬೆಂಗಳೂರದ ಸಾಮಾಜಿಕ ಕಾರ್ಯಕರ್ತರು ಉಪನ್ಯಾಸಕರು ರಾಜೇಶ್ ಪದ್ಮರ ಬಲಿದಾನ್ ದಿವಸ್ ಬಗೆಟ್ ಇಸೇಸ ಉಪನ್ಯಾಸ ಕುರಿಯರು. ಕುಡ್ಲ ಶಕ್ತಿನಗರದ ಶಕ್ತಿ ಸಮೂಹ ಸಂಸ್ಥೆಳಿನ ನಿಲಿಟ್ಟು ಬಲಿದಾನ್ ದಿವಸ್ ಲೆಕ್ಕುಡು ಎಸೇಸ ಉಪನ್ಯಾಸ ಕಾರ್ಯಕ್ರಮನು ರೇಷ್ಮಾ ಮೆಮೋರಿಯಲ್ ಸಭಾಂಗಣುಡು ಅಟ್ಟನೆ ಮಲ್ದಿತ್ತೆರು. ಬೆಂಗಳೂರದ ಸಾಮಾಜಿಕ ಕಾರ್ಯಕರ್ತರು ಉಪನ್ಯಾಸಕರು ರಾಜೇಶ್ ಪದ್ಮಾರ ಬಲಿದಾನ್ ದಿವಸ್ ಬಗೆಟ್ ಎಸೇಸ ಉಪನ್ಯಾಸ ಕೊರಿಯರು. ಕೆಲವರನ್ನು ಓದಿಸೋದು ಅದು ಒಂದು ಸೇವೆ, ಕೆಲವರಿಗೆ ಊಟ ಕೊಡೋದು ಅದು ಒಂದು ಸೇವೆ,
ಒಂದು ಗಿಡ ನೆಡೋದು ಅದು ಒಂದು ಸೇವೆ, ಮೈಯಲ್ಲಿ ಹರಿತಕ್ಕಂತಹ ರಕ್ತ ಅದನ್ನು ದಾನ ಮಾಡುವಂಥದ್ದು ಅದು ಒಂದು ಸೇವೆ. ಅನೇಕ ರೀತಿಯ ಸೇವೆಗಳಿಗೆ ಭಾರತೀಯರು ಸದಾ ರೆಡಿ ಇರ್ತಾರೆ. ಪ್ರತಿ ಸಂದರ್ಭದಲ್ಲೂ ಶೌರ್ಯ. ತುಳಜಾ ಭವಾನಿ ಅಂತಕ್ಕಂಥ ಆತನ ಕುಲದೇವತೆ, ಆ ಭವಾನಿಯ ಕೈಯಲ್ಲಿರೋ ಖಡ್ಗ, ಅದನ್ನು ಶಿವಾಜಿ ತನ್ನ ಖಡ್ಗ ಅಂತ ಘೋಷಣೆ ಮಾಡ್ತಾ ಇದ್ದ. ಆ ಖಡ್ಗ ಕೈಯಲ್ಲಿ ಬಂದ ತಕ್ಷಣ ಯಾವುದೋ ಒಂದು ಹುರುಪು, ಚೈತನ್ಯ ಶಿವಾಜಿಗೆ ಬರೋದು. ಹೋದಲ್ಲೆಲ್ಲ ಗೆಲುವು, ಕಂಡತೆನ್ನೆಲ್ಲ ಗೆದ್ದು ಬರೋನು. ಆ ಥರದ ಶೌರ್ಯಶಾಲಿ ವಿಜಯಶಾಲಿ ಪರಂಪರೆಯ ಶಿವಾಜಿಯ ಮಹಾರಾಜ್ ಆತನ ಕೈಲಿರ್ತಕ್ಕಂಥ ಭವಾನಿ ಖಡ್ಗವನ್ನು 4 ಕಡೆ ಇಟ್ಟಿದ್ರು. ಹೀಗೆ ತ್ಯಾಗಕ್ಕೆ ವಜ್ರಾಯುಧದ ಹಿನ್ನೆಲೆ, ಶೌರ್ಯಕ್ಕೆ ಶಿವಾಜಿಯ ಭವಾನಿ ಖಡ್ಗ, ಇದನ್ನು ಸೇರಿಕೊಂಡ ಹಾಗೆ ಪರಮವೀರ ಚಕ್ರದ ಡಿಸೈನನ್ನು ಸಾವಿತ್ರಿ ಕಾನೋಲ್ಕರ್ ಮಾಡಿದ್ರು. ಸರ್ವಾನುಮತದಿಂದ ಭಾರತ ಸರ್ಕಾರದನ್ನು ಸ್ವೀಕಾರ ಮಾಡ್ತೋ ನಂತರ ಈ ಶೌರ್ಯ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಶುರು ಮಾಡಿದರು. ಶಕ್ತಿ ಎಜುಕೇಷನ್ ಟ್ರಸ್ಟ್ದ ಆಡಳಿತಾಧಿಕಾರಿ ಡಾಕ್ಟರ್ ಕೆಸಿ ನಾಯಕ್ ಗುರುಕಾರ್ಮೆ ವಹಿಸಾದಿದ್ದರು. ಸಂಸ್ಥೆದ ಪ್ರಧಾನ ಸಲಹೆಗಾರರು ರಮೇಶ್ ಕೆ, ಅಭಿವೃದ್ಧಿ ಅಧಿಕಾರಿ ಪ್ರಖ್ಯಾತ್ ರೈ, ಶಕ್ತಿ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲರು ಸುಧೀರ್ ಎಂಕೆ, ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಪ್ರಿನ್ಸಿಪಾಲರು ವಿದ್ಯಾ ಕಾಮತ್, ಶಕ್ತಿ ಪೂರ್ವ ಪ್ರಾಥಮಿಕ ಕಾಲೇಜ್ ಸಂಯೋಜಕಿ ನೀಮಾ ಸಕ್ಸೇನಾ ಕಾರ್ಯಕ್ರಮಟು ಪಾಲ್ದೆ ತೊಂಡೆರು. ಸಾರತ್ತ 1977 ಸೈಯದ್ ಮೀರಾ ಸಾಹೇಬ್ ಗ್ರಾಮ ಪಂಚಾಯತ್ ಗುರ್ಕಾರ್ಯದಾದ ಪುನಗ ಇಂಜಿನಿಯರ್ ಸಿಎಂ ಪಾಲಕ್ಷರನ ಮೇಲ್ ಜವಾಬ್ದಾರಿ ಕಟ್ಟಿದಿನ ಕಡಪದ ನೀಡ್ದ ಟಾಂಕಿನ ಸರಿಯಾದ ತೋವನಂದೆ ಇತ್ತೆ ಬೂರ್ನ ಸ್ಥಿತಿಗತಿಟುಂಡು. ಇಡೀ ಕಡಪ ಪೇಂಟೆಗೆ ನೆಡ್ದು ನೀರು ಒದಗಾವಂದುಲ್ಲಿರು. ಒಂಜ ಈ ಟಾಂಕಿನ ಸಜ್ಜು ಮಲ್ಪಡು ಇಜ್ಜ ಅಪಾಯ ಎದುರಾಪು ನೆಡ್ದುಂಬು ದೆಪ್ಪಾವಡೊಂದು ಸಾರ್ವಜನಿಕರು ಒತ್ತಾಯ ಮಲ್ತೊಂದುಲ್ಲಿರು. ದಕ್ಷಿಣ ಕನ್ನಡ ಜಿಲ್ಲೆದ ಕಡಬಡು ನೀರ್ದ ಟಾಂಕಿ ಒಂಜಿ ಬೂರ್ಯರೆ ಆತಂಡು. ನೀರ್ದ ಟಾಂಕಿನ ರಿಪೇರಿ ಮಲ್ಪೊಡುಂದು ಊರ್ದಕ್ಲು ಒತ್ತಾಯ ಮಲ್ತಿದರು. 1977 ಇಸವಿಡು ಸೈಯದ್ ಮೀರಾ ಸಾಹೇಬ್ರು ಗ್ರಾಮ ಪಂಚಾಯತ್ ಗುರ್ಕಾರ್ಯರಾದ ಪುನಗ ಅಪಗದ ಇಂಜಿನಿಯರ್ ಸಿಎಂ ಫಾಲಾಕ್ಷ ಪನ್ಪುನಾರೆನ ಮೇಲ್ ಜವಾಬ್ದಾರಿಡು ಕಟ್ಟದು 1979 ಉದಿಪನ ಆಯ್ನ ಈ ನೀರ್ದ ಟಾಂಕಿನ ಸರಿಯಾದ ತೂವೊಂದು ಜೆರು. ಟಾಂಕಿದ ಅರ್ಧದಾತ ಭಾಗ ಕೆಸರು ಪಾಮಜಿ ಗಲೇಜಿ ಉಂಡು. ಎಂದೆತ್ತ ನೀರಿನ ಇಡೀ ಕಡಬ ಪೇಂಟೆಗೂ ಒದಗಾವೊಂದುಂಡು. ನಿರ್ಮಲಗೂ ಗುಮನ ಕೊರೊಂದುಜ್ಜೆರಿಂದು ಊರ್ದಕುಲು ದೂರೊಂದುಲ್ಲೆರು. ಭಾರಿ ಮಲ್ಲ ಟಾಂಕಿದ ಕುಂದುಲು ಅದಿರು ಬುಡಿಯರೆ ಸುರುವಾದ ಕೆಲವು ವರ್ಷ ಕರಿಂಡಲ ರಿಪೇರಿಗೆ ಮುಟ್ಟುದುಜೆರು. ಒರಡು ದೊರಣೆ ದಾಲ ಆಂಡ ಕೈತಲ್ಡೆ ಇಪ್ಪುನ ಗ್ರಾಮ ಕಾರಣಿಕೇರನ ಆಫೀಸ್ ಪಟ್ಟಣ ಪಂಚಾಯತ್ ಆಫೀಸ್ ಸೇರ್ದು ವಾಣಿಜ್ಯ ಕಟ್ಟುಣಲಿಗೆ ಅಪಾಯದ ಪೋಡಿಗೆ ಉಂಡು. ಈ ನೀರಿದ ಟಾಂಕಿನ ಒಂಜಾರ್ ರಿಪೇರಿ ಅತ್ತಂಡ ಕೂಡ ಸಜ್ಜಿ ಮಲ್ಪಡಾತಂಡು. ಇಜ್ಜ ಟಾಂಕಿನ ದೆಪ್ಪಾವಡಾತಂಡು. ಈ ಬಗೆಟ್ ಅಧಿಕಾರಿಲು ಜನಪ್ರತಿನಿಧಿಲು ಕ್ರಮ ದೆತ್ತುನಡಾತಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೊಕಲು ಪೊರ್ಕೋಡಿ ಪಡ್ಡೋಡಿ ಕಡಮಿ ಸ್ಥಾನದ ಎದುರುಡು ಸೋಮವಾರ ರಾತ್ರಿ ಶ್ರೀದೇವಿ ಮಹಾತ್ಮೆ ಆಟ ನಡಪಾದ ಕುರಿಯರು. ಆಟದ ಒಂಜಿ ಪೊರ್ಲು ಕೆಮರ ಕಣ್ಣಡ್ದು ಎತ್ತ ನಿಕ್ಲಿನ ಕಣ್ಣದುಂಬುಗು. ಅಭಯ ಪ್ರದಲಾಗಿದ್ದೇನೆ, ನಿಮಗೆ ಅಡಸಿದಂತಹ ಭಯವನ್ನು ನಿವಾರಿಸಿದ್ದೇನೆ. ಇದನ್ನು ಪಡೆದುಕೊಂಡಂತಹ ಶ್ರೀಹರಿಯು ಆ ಇರುವರು ದೈತ್ಯರನ್ನು ಕೊಂದುಕೊಡುತ್ತಾನೆ. ಅಲ್ಲಿ ತನಕ ನಾನೆಲ್ಲಿರಬೇಕು ಜಗಜ್ಜನನಿ? ಶ್ರೀಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿರು, ನಿನಗೆ ಶುಭವಾಗಲಿ. ಯಾರೆಂಬುದು ನಿನ್ನ ಕಿವಿಯ ಕಿಲ್ಬಿಷದಿಂದ ಹುಟ್ಟಿಕೊಂಡಂತಹ ಮಕ್ಕಳು ನಾವು. ಈ ಸಂದರ್ಭದಲ್ಲಿ
ಬದುಕಬೇಕು ಅನ್ನುವಂತ ಆಸೆ ನಮಗಿಲ್ಲ. ಆಸೆ ಇರುವುದು ಒಂದೇ, ಇಷ್ಟರವರೆಗೆ ತುಂಬಿದಂತಹ ಜಲರಾಶಿಯ ಮಧ್ಯದಲ್ಲಿ ಅಣ್ಣ ತಮ್ಮಂದಿರಾಗಿದ್ದೇವೆ ವಿನಃ ಗುರುತಿಸುವುದಕ್ಕೆ ಒಂದೊಂದು ಹೆಸರಿಲ್ಲ. ನಮಗೆ ಯೋಗ್ಯವಾದ ಹೆಸರು ಬೇಕು. ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸಾಯಾಗಿ ಉಳಿಯುವ ಹಾಗೆ ಅನುಗ್ರಹಿಸಬೇಕು. ಮಗನೋರ್ವನು ನನ್ನ ಉದರದಲ್ಲಿ ಜನಿಸುವಂತೆ ಪರಮಾನುಗ್ರಹ ಮಾಡುತ್ತಂದೆ. ತಥಾಸ್ತು. ಸಂತೋಷವಾಯಿತು. ಆದರೆ ನಿನಗೆ ಹುಟ್ಟುವಂತ ಮಗ ಮಾತ್ರ ಕೋಣನಾಗಿರುತ್ತದೆ. ಪುಷ್ಕರಣಿ ಲಲನೆಯ ಶ್ರೀಮಂತ ಮಣಿ, ಈ ಕನ್ಯಾಮಣಿಯನ್ನು ನನಗೆ ಕೊಟ್ಟು ಮದುವೆ ಮಾಡ್ತಾರಂತಾದ್ರೆ ಇದ್ದಿಲ್ಮಾಲಿಯ ಯೋಗವುದು ಭಾಗ್ಯವೋ. ನಿನ್ನ ಹಣೆಯಲ್ಲಿ ಬರೆದಿದೆ ಅದು. ಲಲಾಟದಲ್ಲಿ ಇಲ್ಲದ್ದು ಲಾಗ ಹಾಕಿದ್ರು ಸಿಕ್ಕುವುದಿಲ್ಲ, ಲಲಾಟದಲ್ಲಿ ಇದ್ದದ್ದು ಏನು ಸುಮ್ಮನೆ ಕೂತ್ರು ಸಿಗ್ತದೆ. ಕೂತವ್ರು ಅಲ್ಲಿಂದಲ್ಲಿಗೆ ಹೊರಗಿರಮ್ಮ, ಮತ್ತೆ ನೋಡ್ತಾ ಇದ್ರೆ ಕೊಡ ಕೊಡ ರಕ್ತ ಕರಿಸದೆ. ಮಹೇಶ ಮಗನೇ, ಮಹೇಶ ವಿದ್ಯೋದಯ ಭಜನಾ ಮಂಡಳಿ ಬೋಳಾರ ಕುಡ್ಲಿಂದ ಸೊನ್ಪತ್ತ 3ನೇ ವರ್ಷದ ರಾತ್ರಿ ಪಗಲ್ದ ಎಕ್ಕಹ ಭಜನೆ ಗುರುವಾರ ನಡ್ಕೊಂಡು ಕಾಂಡೆ ಆಜಿ 33 ಪಗೇಲ್ ದೇವೇರ್ನ ಉದಿಪುಗು ಸರಿಯಾದ ಕುಡ್ಲ ಬಸವನಗುಡಿತ ಸತೀಶ್ ಕೋಟ್ಯನ್ ಜಯಂತಿ ಬೊಕ್ಕ ಸ್ಫೂರ್ತಿ ಮಕ್ಕಳು ತುಡಾರ್ ಪುತ್ತಾದ ಎಕ್ಕಹ ಭಜನೆ ಉದಿಪನ ಮಲ್ಪೇರು ಶುಕ್ರವಾರ ಕಾಂಡೆ ಮಂಗಳಾಚರಣೆ ಆಪನೊಂದು ಮಂಡಳಿದ ಗುರುಕಾರ್ಯರು ಸತೀಶ್ ಗೋರಕ್ಷದನ್ ಪ್ರಕಟಣೆಡು ತಿರುಪಾದಿರು ಇತ್ತೆ ಕುಡರೆನಿತ ಮಲ್ಲ ಸುದ್ದಿಲು. ಕೊರೋನಾ ಸಿಕ್ಕದ ಬಗೆಟ್ ಭಾರಿ ಜಾಗ್ರತೆ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಡ್ ಜಿಲ್ಲಾಧಿಕಾರಿಲೆಡ್ದು ಬೇತೆ ಬೇತೆ ಜಾಗಿಲೆಗ್ ಭೇಟಿ, ಮಾಸ್ಕ್ ಪಾಡನಿನಕ್ಲೆಗ್ ದಂಡ. ಪೊಂಜು ಬೊಗ ಜೋಕ್ಲೆನ ಅಭಿವೃದ್ಧಿ ಇಲಾಖೆ ಬೊಕ್ಕ ಶಿಶು ಅಭಿವೃದ್ಧಿ ಯೋಜನೆ ಕುಡ್ಲದ ಒಟ್ಟು ಸಿರಿಗಿಡ್ ಪಾಂಡೇಶ್ವರಡು ಶಿಶು ಪೋಷಣಾ ಮಾಹಿತಿ ಕಾರ್ಯಕ್ರಮ. ಕೊರೋನಾ ಇಂಜೆಕ್ಷನ್ ಎಂಚಿತ್ತಿ ಗಂಭೀರ ಸಂಗತಿಯನ್ನು ವಿಧಾನ ಮಂಡಲೋಡು ಚರ್ಚೆ ಮಲ್ಪಲೆ ಸಿಡಿಗಾದ 2 ದಿನ ಸದನದ ಚರ್ಚೆ ಹಾಳು ಸರಿಯತ್ತು ಒಡಿಪುಡು ರಾಜಶೇಖರ ಮಲಾಲಿ. ಸರಿಯಾದ ವ್ಯವಸ್ಥಿತ ಒಂದೇ ಬೋರನ ಪಾಯಡು ಕಡಬದ ಸಾರತ್ತ ಒರ್ಮನತ್ತ 77 ಎನ್ಮೈತ ನೀಡಿದ ಟಾಂಕಿ ಒಂಜ ಸಜ್ಜಿ ಮಲ್ಪಾಲೆ ಇಜ್ಜ ಅಪಾಯಡ್ ತುಂಬು ದೆಪ್ಪಾಲೆ ಸಾರ್ವಜನಿಕರನ್ನ ಒತ್ತಾಯ. ಇಡಗಿರಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.